ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ವಿವರ. ಮೊಟೇರಾದ ನರೇಂದ್ರ ಮೋದಿ ಕ್ರೀಡಾಂಗಣ ನಡತಿನ IPL ಕ್ರಿಕೆಟ್ ಗೊಬ್ಬದ ಪಂತಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಟ ಗೆಂದದಂಡು 18 ವರ್ಷದ ಬೊಕ್ಕ ಕಪ್ಪು ನಮ್ದೇ ಪನ್ಪನೇನು ನಿಜ ಮಲ್ದೇರು. ಬಾರಿ 18 ವರ್ಷ ಕಾಲ ಕಾತಿನವು ಕಡೆಕ್ ಅಖೇರಿಯಾತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಟ ಅಂಗಾರ ರಾತ್ರಿ ಮೊಟೇರಾದ ನರೇಂದ್ರ ಮೋದಿ ಕ್ರೀಡಾಂಗಣ ನಡತಿನ IPL ಕ್ರಿಕೆಟ್ ಗುಬ್ಬುದ ಪಂತೊಡು ಗೆಂದಿದಂಡ ದೇಶದೊರ್ಮಿಡು ಅಭಿಮಾನಿಲು ಕುಶಿತ ಸಂಭ್ರಮ ತೋಜಿದು ಬೈದಂಡ 18 ವರ್ಷಲಿಡ್ದ ಈ ಕ್ಷಣಕ್ಕಾದ ಕಾತಿದಿನ ಲಕ್ಷಗಟ್ಲೆ ಜನ ಸಾತಿ ಬೀತಿಡು ಖುಷಿ ಪಟ್ಟುಂದಿರ ಚೀಪೆ ಪಟ್ಟದಿರ ಉದಾರ ಪುಲ್ಯ ಕಾಂಡೆ ಮುಟ್ಟ RCB ಪನ್ಪನ ಸ್ವರ ಕೇನೊಂದಿತ್ತಂಡ IPL ಸುರು ಆಯ್ನೆಡ್ದಿಂಚ ಮೂಜು ಸರ್ತಿ ಫೈನಲ್ ಮುಟ್ಟಿದಿನ RCBಗೆ ಪ್ರಶಸ್ತಿ ಬೈದಿಜ್ಜಾಂಡ್ ಆಂಡ ಈ ಸರ್ತಿ ಕೈ ತತ್ತದಿಜೆ ಫೈನಲ್ ಪಂತೊಡು ಶ್ರೇಯಸ್ ಅಯ್ಯರ್ ನಾಯಕ ಯಜಮಾನಿಕೆದ ಪಂಜಾಬ್ ಕಿಂಗ್ಸ್ ಕುಟ್ಟನು 6 ರನ್ನೆಲೆಡು ಸೋಪಾಯಿನ RCB ಚಾಂಪಿಯನ್ ಪಟ್ಟುಗೆ ಇರ್ತಂಡ ಈ ತುಂಬು RCB ಗುಬ್ಬುದಿನ ದಕ್ಷಿಣ ಆಫ್ರಿಕಾದ AB ವಿಲಿಯರ್ಸ್ ಬೊಕ್ಕ ವೆಸ್ಟ್ ಇಂಡೀಸ್ದ ಕ್ರಿಸ್ ಗೇಲ್ ಕ್ರೀಡಾಂಗಣ ನುಡಿತಾರೆ ದೋಸ್ತಿ ವಿರಾಟ್ ಕೊಹ್ಲಿನ ಅರಾಧ ಪಥದ ಮೆಚ್ಚಿಗೆ ತೆರಿಪಾಯಿರು ಇಡೀ ದೇಶನಿ ಖುಷಿ ಪಟ್ಟೊಂದುಂಡು ಕುಡ್ಲಡ್ಲ ಗೊಬ್ಬುದ ಐಟ್ಲ ಮುಖ್ಯವಾದ ಕ್ರಿಕೆಟ್ ಗೊಬ್ಬುದ ಅಭಿಮಾನಿಲು ವಿಜಯೋತ್ಸವ ನಡಪಾದಿರು PVS ಸರ್ಕಲ್ ಕ್ಲಾಕ್ ಟವರ್ ಕಂಕನಾಡಿ ಪಂಪ್ವೆಲ್ ಸುರತ್ಕಲ್ ಇಂಚ ಬೇತೆ ಬೇತೆ ಕಡೆಟ್ ಪಟಾಕಿ ಪುಡತದ ಚೀಪೆ ಪಟ್ಟದು ಭಾರಿ ಖುಷಿನ ತೋಜಾದಿರು. ಒಡಿಪು ಜಿಲ್ಲೆಡು ಕೊರೋನಾ ಸಿಕ್ಕಡ್ದವರ 85 ವರ್ಷ ಪ್ರಾಯದವರಿ ತೀರ್ದಿನ ವರದಿ ಆತಂಡ ಕಾಪು ತಾಲೂಕದ ಹೈಪರ್ ಟೆನ್ಷನ್ ಮರ್ದಗಾದ ಮಣಿಪಾಲದ ಖಾಸಗಿ ಆಸ್ಪತ್ರೆಗೆ ಸೇರ್ದಿತ್ತೇರ. ಒಡಿಪು ಜಿಲ್ಲೆಡು ಕೊರೋನಾ ಸಿಕ್ಕಿಡುವರಿ ಜೀವ ಕಳೆವಂದರ 85 ವರ್ಷ ಪ್ರಾಯದಾರ ಕಾಪು ತಾಲೂಕುದಾರ ಆದಿತ್ಯರ ಮೇ 29 ಹೈಪರ್ ಟೆನ್ಷನ್ ಮರ್ದಗಾದ ಮಣಿಪಾಲದ ಖಾಸಗಿ ಆಸ್ಪತ್ರೆ ಸೇರ್ದಿತ್ತೇರ. ಕೋವಿಡ್ ಪರೀಕ್ಷೆ ಮಲ್ಪನಗ ಕೊರೋನಾ ನಿಗಂಟಾದಿತ್ತಂಡ ಮರ್ದ ನಡತೊಂದು ಉಪ್ಪನಗನೆ ಜೂನ್ 2 ಕಾರು ತಿಳಿದಿರ. ತಹಸೀಲ್ದಾರ್ ಪ್ರತಿಭಾರ್ ఒక డాక్టర్లైన కూట కరిదిపోయినర్న ఇల్లడే అంగారె పోదు ఇల్లల్దక్ల ఆరోగ్ಯ ವಿಚಾರಿತದ ಸಮಾಧಾನ ಪಂಡಿರ. ಐತ ಒಟ್ಟುಗು ಊರ್ದ ಜನಕ್ಲಿಗೆ ಕೊರೋನಾ ದುಂಬತ್ತ ಜಾಗ್ರತೆ ಬಗೆಟ್ಟ ತಿಳುವಳಿಕೆ ಮೂಡಾಯಿರ. ತೀರ್ನರನ ಇಲ್ಲಡ ಬೇತೆರೆಗ್ಲ ಕೋವಿಡ್ ಲಕ್ಷಣ ತೋಜಿದ ಬೈದಜೆ ಮರಣ ದಿಪ್ಪನ ಕಾರ್ಯ ಬುಧಾರ ನಡತಂಡ ಕೋವಿಡ್ ಪ್ರಾಮಾಣೀಕೃತ ವಿಧಾನಲೇನ ಗಲಸದ ಮರಣ ತೆಪ್ಪರೆ ತಹಸೀಲ್ದಾರ್ ಸೂಚನೆ ಕೊಡುತ್ತಿದ್ದೇರ. ತಾಲೂಕು ವೈದ್ಯಾಧಿಕಾರಿ ವಾಸುದೇವ, ಶಿರುವ ಮೆಡಿಕಲ್ ಆಫೀಸರ್ ಸುಬ್ರಹ್ಮಣ್ಯ, ಡಾಕ್ಟರ್ ವೈಷ್ಣವಿ, ಆಶಾ ಕಾರ್ಯಕರ್ತೆ ಯಶೋಧ, ರೆವಿನ್ಯೂ ಇನ್ಸ್ಪೆಕ್ಟರ್ ಇಜರ್ ಸಾಬೀರ್, ಗ್ರಾಮ ಆಡಳಿತಾಧಿಕಾರಿ ಪ್ರದೀಪ್ ಈ ಪೊರ್ತುಡಿದ್ದೇರು. ಗಡಿಪಾರು ಬೊಕ್ಕ ಪೊಲೀಸ್ ಕ್ರಮ ಬಗೆಟ್ ಪಕ್ಷದ ಜನಪ್ರತಿನಿಧಿಲೇನ ಸೇರ್ಸಾವೊಂದು ಜಿಲ್ಲಾ ಬಿಜೆಪಿ ಕಾರ್ಯರ ಸತೀಶ್ ಕುಂಪಲ ಪೊಲೀಸ್ ಕಮಿಷನರ್ ಬೊಕ್ಕ SPRನ ಒಟ್ಟಿಗೂ ಪಾತ್ರಕತೆ ನಡಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆಡ ಶಾಂತಿ ಎಡ್ಡೆ ವ್ಯವಸ್ಥೆ ಕಾತುನ್ಯರೆ ಪೊಲೀಸರ ಕೈಕದೆತ್ತೊನ್ನ ಗಡಿಪಾರು ಬೊಕ್ಕ ಜಾಗ್ರತೆ ಕ್ರಮಲಿಡ್ದವರ ಅಂಗಾರೆ ಜಿಲ್ಲೆದ ಬಿಜೆಪಿ ಜನಪ್ರತಿನಿಧುಲು ಬೊಕ್ಕ ಪಕ್ಷದ ಗುರ್ಕಾರ್ಯರ ಸತೀಶ್ ಕುಂಪಲ ಪೊಲೀಸ್ ಕಮಿಷನರ್ ಬೊಕ್ಕ ಜಿಲ್ಲಾ SPRಡ ಪಾತ್ರಕತೆ ನಡಪಾಯಿರು. ಜಿಲ್ಲೆಡ್ ಶಾಂತಿ ಎಡ್ಡೆ ವ್ಯವಸ್ಥೆ ನೆಲೆಯೂರಿಯರೆ ಪೊಲೀಸರು ಸರ್ಕಾರದ ಒತ್ತಡಗು ಬಗ್ಗಂದೆ ಪ್ರಾಮಾಣಿಕವಾದ ಕಾರ್ಯಮಲ್ಪನಂಚಾಕ್ಲು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ಬೊಕ್ಕ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರಿಗೆ ಭಿನ್ನೈತೊಂಡೆರ. ಐದು ಬೊಕ್ಕ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರ ಸತೀಶ್ ಕುಂಪಲ ಮಾಧ್ಯಮದ ಕ್ಲೆಡ ಪಾತ್ರೆಡ್ದು ಬೊಡ್ಚಾಂದಿ ಸಂಗತಿಲು ನಡತಂಡ ಸರ್ಕಾರದ ಜವಾಬ್ದಾರಿ ಉಪ್ಪನಕ್ಲು ಜಿಲ್ಲೆಗೆ ಬರ್ತದ ಜನ ಪ್ರತಿನಿಧಿಲೆಡ ಪಾತ್ರಕತೆ ನಡಪಾವಡಿತ್ತಂಡ ಆಂಡ ಇಡಮುಟ್ಟಾಯಿನ ಮಲ್ತದಿಚ್ಚರ. ಇತ ಪೊಲೀಸ್ ಕಮಿಷನರ್ ಬೊಕ್ಕ SP ದೆತೊನ್ನ ಕ್ರಮಕ್ಲೆಂತುದು ಬಿಜೆಪಿ ನನದ ತೀರ್ಮಾನ ದೆತೊನ್ನೊಂದು ಪಂಡಿರ. ಇದು ಸರಿಯಲ್ಲ. ಇದು ನಮ್ಮ ಹಿಂದೂ ಮುಖಂಡರನ್ನ ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಕೆಲವು ಮುಖಂಡರನ್ನು ಗಡಿಪಾರು ಮಾಡುವಂಥದ್ದು ಮತ್ತು ಅವರ ಮೇಲೆ ಕೇಸ್ ಮಾಡುವಂಥದ್ದು ನಮ್ಮ ಹಿರಿಯರ ಮನೆಗೆ ಒಂದು ಏನೂ ಈ ಒಂದು ಸಮಸ್ಯೆಯಲ್ಲೇ ಇಲ್ಲದ ಕಾರ್ಯಕರ್ತರ ಅಥವಾ ಸಾಮಾನ್ಯ ಹಿಂದೂಗಳ ಮನೆಗೆ ಹೋಗುವಂಥದ್ದು ಇದೆಲ್ಲ ನಿಲ್ಲಿಸಬೇಕು ಅಂತ ನಾವು ಹೇಳಿದ್ದೇವೆ. ಮೊದಲು ಜಿಲ್ಲೆಯ ಉಸ್ತುವಾರಿ ಸಚಿವರು ಅಥವಾ ಸರ್ಕಾರದ
ಜವಾಬ್ದಾರಿ ಇರುವವರು ಈ ಜಿಲ್ಲೆಗೆ ಬಂದು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಒಂದು ಸಾಮಾಜಿಕ ಮುಖಂಡರ ಜೊತೆಗೆ ಮಾತಾಡುವಂಥ ಪ್ರಕ್ರಿಯೆಯನ್ನು ಇವತ್ತು ಮಾಡಲಿಲ್ಲ. ಹಿಂದಿನ ಎಲ್ಲ ಸರ್ಕಾರ, ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಹಿತಕರ ಘಟನೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಪೊಲೀಸರಿಗೆ ಬಿಜೆಪಿ ಬೊಕ್ಕ ಶಾಸಕರು ಮಾತಾಡಿದ ಸಹಕಾರ ಕೊರಿಯರವಿಲ್ಲ ರಾಂಡ ಒವ್ವೇ ಸೈಡು ಇಜ್ಜಂದಿ ನಕ್ಲಿಗೂ ಪದರ ಕೊರ್ಪನ ಸರಿಯತ್ತು ರಾಜಕೀಯ ಕೈ ಇಜ್ಜಂದ ತನಿಖೆ ನಡಪಾವಡೊಂದು ಪಂಡ್ಯರ. ಇದ್ರ ಹಿಂದೆ ದೊಡ್ಡದಾದ ಕಾಂಗ್ರೆಸ್ನ ಈ ಗಡಿಪಾರ ಲಿಸ್ಟ್ನಲ್ಲಿ ಕಾಂಗ್ರೆಸ್ನವರು ಕುಳಿತುಕೊಂಡು ಮಾಡಿದಾಗೆ ಇದು ಲಿಸ್ಟು. ಯಾಕಂದರೆ ಈ ಲಿಸ್ಟ್ನಲ್ಲಿ ಇರುವಂಥ ವ್ಯಕ್ತಿಗಳು ಯಾರು ಸಹ ಎಷ್ಟೋ ವರ್ಷಗಳಿಂದ ಯಾವುದೇ ಕೇಸ್ ಇಲ್ಲ ಅಂಥವರನ್ನೆಲ್ಲ ಈ ಲಿಸ್ಟಲ್ಲಿ ಹಾಕಿ ಒಂದು ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲವನ್ನು ಮಾಡಲಿಕ್ಕೆ ಸಲುವಾಗಿ ಈ ತಡಿಪಾರ್ ಲಿಸ್ಟನ್ನು ಬಹುಶಃ ಒಂದು 2 ತಿಂಗಳ ಹಿಂದೆ ಇದನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಬಿ ಪುತ್ತೂರು ಪಾತಿರ್ದು ಒವ್ವೇ ತಪ್ಪು ಮಲ್ಪಂದಿ ನಕ್ಲಿನ ಬೊಕ್ಕ 10-15 ವರ್ಷ ದುಂಬುದ ಭಾಷಣ ಮಲ್ತಿನ ಕೇಸ್ಲೆನಿತ್ತೆ ಒಕ್ಕು ನಾವು ಸರಿಯತ್ತು ಇದಕ್ಕೆ ಎದುರಾದ ಕಾನೂನು ರೀತಿಡ್ಲ ಪೊಂಬಾಟ ನಡಪಾವಣ್ಣೊಂದು ಪಂಡ್ಯರ. ಅವರು ತಮ್ಮ ಪೂರ್ತಿ ಜೀವನವನ್ನೇ ಸಂಘಕ್ಕೆ ಕೊಟ್ಟವರು. ಅವರ ಮನೆಗೆ 3 ಸಲ ಹೋಗಿದ್ದಾರೆ. ಇವತ್ತಿನದನ್ನು ನಿಲ್ಲಿಸಬೇಕಂತ ಒತ್ತಾಯ ಮಾಡಿದರೆ ಅದಕ್ಕೆ ಆಯ್ತು ಅಂತ ಒಪ್ಪಿದ್ದಾರೆ. ನೋಡಿ, ಗಡೀಪಾರು ಆದೇಶವನ್ನು ಯಾಕೆ ನಮ್ಮ ಕಾರ್ಯಕರ್ತರ ಮೇಲೆ ಮಾಡಿದ್ದೀರಂತ ಅದಕ್ಕೆ ನಾವು ಅವರಿಗೆ ಒತ್ತಡ ಹಾಕಿದ್ದೇವೆ. ಅದಕ್ಕೆ ಅವರಂದರು ಇಲ್ಲ, ಎರಡೂ ಕಡೆ ಎಲ್ಲರನ್ನ ಶಾಂತಿ ಸುವ್ಯವಸ್ಥೆ ಕಾರಣಕ್ಕೋಸ್ಕರ ಮಾಡಿದ್ದೇವೆ ಅಂತ ಅಂದಿದ್ದಾರೆ. ಅದಕ್ಕೋಸ್ಕರ ಇನ್ನು ಮುಂದಕ್ಕೆ ಈ ರೀತಿಯ ಯಾವ ತಪ್ಪು ಮಾಡಲಿಲ್ಲೋ ಅವ್ರ ಮೇಲೆ ಗಡೀಪಾರ ಆದೇಶ ಮಾಡಬೇಡಿ. 10-15 ವರ್ಷ ಹಿಂದೆ ಕೀಸಿದ್ದವರನ್ನು ದಯವಿಟ್ಟು ನೀವು ತರಬೇಡಿ. ಕೇರಳದ ಕೈ ಕಂಜಲೇನು ಕಂಡದ ಕಂಟೈನರ್ ಸಾಗಾವನ ಪ್ರಯತ್ನವನ್ನು ಪೊಲೀಸರು ಸೋಪಾದಿರ. ತಲಪಾಡಿ ಟೋಲ್ಗೇಟಡ್ ಕಂಟೈನರ್ ಗಾಡಿನ ತಡೆತದ ಕುಡ್ಲದ ಪೊಲೀಸರು 24 ಪೆತ್ತೊಲೆನ ಬಚಾವ್ ಮಲ್ದೇರ. ಕುಡ್ಲದ ಪೊಲೀಸರು ತಲಪಾಡಿ ಟೋಲ್ಗೇಟೆಡ್ ಕಂಟೈನರ್ ಗಾಡಿ ಒಂಜೆನ್ ತಡಿತದ 24 ಪೆತ್ತೊಲೆನ್ ಬಚಾವ್ ಮಲ್ದೇರ. ಒರಿ ಆರೋಪಿ ಗಾಡಿದ ಡ್ರೈವರ್ ಅದುಪನ ಉತ್ತರ ಪ್ರದೇಶದ ಮುಜಾಫರ್ ನಗರದ 25 ವರ್ಷ ಪ್ರಾಯದ ಆಸಿಫ್ ಅನ್ಪನಯನ್ ಪತ್ತದೇರ. ಬುಕ್ಕೊರಿ ಪದ್ರಡತೆ ಹೊಸ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿಯರಿಗೆ ಬತ್ತಿನ ಮಾಹಿತಿದ ಮಿತ್ತ ಕುಡ್ಲ ಸಿಸಿಬಿ ಘಟಕದ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ ಭಂಡಾರಿ ದುಂಬಾಳ್ತದ ಕೂಟ ಜುಲೈ 1 ಪುಲ್ಯಕಾಂಡೆ ತಲಪಾಡಿ ಟೋಲ್ಗೇಟ್ ಕೈತಲು ಕಾರ್ಯಾಚರಣೆ ನಡಪಾದಿತ್ತಂಡ ಕೈ ಕಂಜಿಲೇನ ಕೇರಳದ ಕಂಡದು ಸಾಗವಂದುಲ್ಲ ಅಂದು ಆರೋಪಿ ಬಾಯ್ಬಿಡ್ತೆ. ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರ. ಕೆಲವು ಕಡೆಟ್ ಚರಂಡಿ ಒತ್ತುವರಿ ಆತಂಡ ಈ ಸಮಸ್ಯೆ ಹಿಡಿದು ಕೃತಕ ಬೊಲ್ಲ ಸೃಷ್ಟಿ ಆತನಂದು ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜ ಪಂತೆರ ಕೃತಕ ಬೊಲ್ಲ ತಮಿಳಿನ ಜಪ್ಪು ಮುಗೇರ್ ವಾರ್ಡದ ಪಾಕ ಕಡೆಗೆ ಪೋದು ಸಂಗತಿ ಪಿಂದದ 6 ಮಾಧ್ಯಮದ ಕ್ಲೆಡ ಪಾತಿರಿಯರು. ಇಂಚಿಪ ಬತ್ತಿನ ಭಾರಿ ಗಾಳಿ ಬರ್ಸುಗು ಕುಡ್ಲದ ಜಪ್ಪು ಮುಗೇರು ಸುತ್ತಮುತ್ತಡು ಕೃತಕ ಬೊಲ್ಲ ಉಂಡಾದಿತ್ತದ ಅಲ್ತ ಜನ ಗಂಗಾಲಾದಿತ್ತರ. ಇತ್ತ ಬಡ್ಸ ಕಮ್ಮಿಯಾದ ಬುಲಿಕ್ರ ಕಾಯಂದುಂಡು ಆಂಡ ಬೊಲ್ಲ ತಮಿಳ್ದು ಉಂಡಾಯಿನ ಕಷ್ಟ ನಷ್ಟದ ಬಗೆಟ್ ವ್ಯಥಿಟಿತದ ಕೃತಕ ಬೊಲ್ಲ ಉಂಡಾಯಿನ ಕಾರಣದ ಬಗೆಟ್ ಅಸಮಾಧಾನ ತೋಜಾದೆರ. ಅಂಚಾದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಜಪ್ಪು ಮುಗೇರ್ ವಾರ್ಡದ ಪಾಕ ಕಡೆಗೆ ಅಂಗಾರೆ ಪೋದು ಅಲ್ತ ಸ್ಥಿತಿಗತಿ ಪಿನ್ನೊಡ್ಡೆರ. ಈ ಪೊರ್ತುಡ ಐವನ್ ಡಿಸೋಜ ಮಾಧ್ಯಮದ ಕ್ಲೆಡ ಪಾತ್ರದ ಚರಂಡಿ ಎಲ್ಲಿಯಾದ ನೀರು ಪರಿತು ಪೋಯರೆ ಜಾಗೆ ಕಮ್ಮಿ ಆತಂಡ ಕೆಲವು ಕಡೆಟ್ ಮಾರ್ಗ ಆಗೆಲ್ಲ ಆತಂಡ ಚರಂಡಿ ಒತ್ತುವರಿ ಆತಂಡ ಈ ಸಮಸ್ಯೆ ಹಿಡ್ದು ಕೃತಕ ಬೊಲ್ಲ ಬೈದಂಡ ಸಮಸ್ಯೆ ಸರಿ ಮಲ್ಪರೆ ಸಂಬಂಧಪಟ್ಟಿನ ಇಂಜಿನಿಯರ್ಲೇನ ಗುಮನೋ ಕನಪುಂಡು ಅಧಿಕಾರುಲು ಈ ಸಮಸ್ಯೆಲೇನು ಪಿಂದದು ಪರಿಹಾರ ಮಲ್ಪರೆ ಸೂಚನೆ ಕೊರ್ಪುನೊಂದು ಐವನ್ ಡಿಸೋಜ ಪಂಡ್ಯರ. ವಾರ್ಡ್ದ ಕಾರ್ಪೊರೇಟರ್ ಆದ ಸೇವೆ ಅಖೇರಿ ಆತಿನ ಸುಮಂಗಲ ಪಾತಿರ್ದು ಶಾಸಕರ್ನ 6 ಕೋಟಿ ರೂಪಾಯಿ ಅನುದಾನಡು ಎಕ್ಕೂರುಡ್ದು ಕಟ್ಟಪುಣಿ ಮುಟ್ಟ ತಡಿಪು ಗೋಡೆ ಕಟ್ಟಾದಿತ್ತಂಡ ಆಂಡ ತೋಚಿಲಡು ಬಿಚ್ಚಿನಿಡ್ದವರ ಕೃತಕ ಬೊಲ್ಲ ತಮಿಳ್ದಂಡು ಅಪಗನೆ ಶಾಸಕರ್ನ ಸೂಚನೆ ದಂಚ ಪೊಯ್ಯಗೊಣಿಲೆಂದಿದ್ದ ರಕ್ಷಣೆ ಕ್ರಮ ದೆತೊಂದುಂಡು ನನದ ದಿನೊಕ್ಲೆಡು ಇಡೀ ರಕ್ಷಣೆ ಕ್ರಮ ದೆತೊನ್ವಾಂದು ಪಂಡ್ಯರ. ಅನೇಕ ಕಡೆಗಳಲ್ಲಿ ಹೋದಾಗ ಬಹುಶಃ ನೀರು ಹರಿಯುವಂಥ ಕಾಲುವೆಗಳಿರ್ಬೋದು, ಚರಂಡಿಗಳಿರ್ಬೋದು, ಅದು ಗಾತ್ರ ಚಿಕ್ಕದಾಗಿ ನೀರು ಹೋಗಲಿಕ್ಕೆ ಜಾಗ ಕಡಿಮೆ ಆಗಿದೆ. ಕೆಲವು ಕಡೆ ರಸ್ತೆ ಅಗಲೀಕರಣ ಇದೆ, ಕೆಲವು ಕಡೆ ಒತ್ತುವರಿ ಇದೆ. ಹಾಗಾಗಿ ರಸ್ತೆಗಳು ಮತ್ತು ಒತ್ತುವರಿಯಿಂದ ಚರಂಡಿಗಳು ಅಗಲ ಕಡಿಮೆ ಆದ ಕಾರಣಕ್ಕಾಗಿ ನೀರು ಹೋಗಲಿಕ್ಕೆ ಬೇಕಾದಂಥ ಅವಕಾಶಗಳಿಲ್ಲ. ಹಾಗಾಗಿ ನೀರು ರಸ್ತೆಯಲ್ಲಿ ಹರಿಯುತ್ತದೆ, ಕೆಲವು ಕಾಂಪೌಂಡರ್ಗಳು ಬಿದ್ದು ಹೋಗ್ತವೆ, ಕೆಲವು ಕಡೆಯಲ್ಲಿ ಭೂಕುಸಿತ ಉಂಟಾಗಿದೆ. ಈಗ ಅನೇಕ ಕಡೆಗಳಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗಿದ್ದಾವೆ. ನಾವು ಈಗ ಅಲ್ಲಿ ಅನೇಕ ಕಡೆಗಳಲ್ಲಿ ಹೋದಾಗ ದೊಡ್ಡ ರಾಜಕಾಲುವೆಯಲ್ಲಿಯೇ ನೀರಿನ ರಭಸಕ್ಕೆ ಕೂಡ ನಾವು ಕಟ್ಟಿದಂಥ ಮೋರಿಗಳೇನಿದ್ದಾವೆ, ಕಲ್ಲುಗಳಿದ್ದಾವೆ ಅಥವಾ ರಿಟೈನಿಂಗ್ ವಾಲ್ ಅದೆಲ್ಲ ಬಿದ್ದು ಹೋಗಿರ್ತಕ್ಕಂಥದ್ದು ಅನೇಕ ಕಡೆ ನಾವು ನೋಡ್ತೇವೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇಂಜಿನಿಯರ್ಗಳಿಗೆ ಒತ್ತಾಯ ಮಾಡೋದು, ಕಾಮಗಾರಿ ಮಾಡುವಾಗ ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿ ಹೇಗೆ ಮಾಡಬೇಕು ಅಂತೇಳಿ ನೋಡಿ ಮಾಡಬೇಕು.
ಮತ್ತು ವಿಪರೀತ ಮಳೆ ಬಂದಿರತಕ್ಕಂಥ ನಾವು ಒಪ್ಪಿಕೊಳ್ಬೇಕು. ವಿಪರೀತ ಮಳೆ ಬಂದಿದೆ, ಹಾಗಾಗಿ ನೀರಿನ ಒತ್ತಡ ಜಾಸ್ತಿ ಆಗಿ ಇದೆಲ್ಲ ಅನಾಹುತಗಳಾಗಿದ್ದಾವೆ. ಈ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಮತ್ತು ಎಲ್ಲೆಲ್ಲಿ ರಿಪೇರಿ ಆಗಬೇಕು, ಎಲ್ಲೆಲ್ಲಿ ಕೆಲಸಗಳಾಗಿದೆ ಇದರ ಬಗ್ಗೆ ಈಗಾಗಲೇ ಆಯುಕ್ತರ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇವೆ. ಅವರಿಗೆ ಬೇಕಾದಂಥ ಏನೇನು ವ್ಯವಸ್ಥೆಗಳಿದ್ದಾವೆ ಅದನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಹಣಕಾಸು ಬೇಕಾದಷ್ಟು ಇವತ್ತು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 21 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ದುಡ್ಡಿನ ಕೊರತೆ ಇಲ್ಲ. ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ದುಡ್ಡು ಕೊಡಬೇಕೋ ಅದನ್ನು ಕೊಡಬೇಕಾದ ಕೆಲಸ ಮಾಡಿ. ಮರಿಯಲುಡು ರಕ್ಷಣದೊಟ್ಟಿಗೆ ಎಡ್ಡೆ ರೈಲು ಸಂಚಾರದ ದಿಟ್ಟೆಡ್ ಘಾಟಿ ವಿಭಾಗದ ಸುರಂಗ ಕಾಮಗಾರಿಲೆಗೆ ಸೇಸ ಮಹತ್ವ ಕೊರೊಂದುಂಡೊಂದು ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರು ಮುಕುಲ್ ಸರಣ್ ಮಾಥೂರ್ ಪಂತೆರ ಸುಬ್ರಹ್ಮಣ್ಯ ರೋಡ್ ರೈಲ್ ಆಫೀಸ್ ಅಭಿವೃದ್ಧಿ ಕಾಮಗಾರಿ ಪಿಂದದ 6 ಪಾತಿರಿಯರು. ಅಮೃತ ಭಾರತ್ ಸ್ಟೇಷನ್ ಯೋಜನೆದಡಿಟ್ಟು ಪೆರಪ ಬುಲೆಚಲಾವೊಂದು ಪುನಃ ಸುಬ್ರಹ್ಮಣ್ಯ ರೋಡ್ ರೈಲ್ ಆಫೀಸ್ಗೆ ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರು ಮುಕುಲ್ ಸರಣ್ ಮಾಥೂರ್ ಸೋಮವಾರ ಬತ್ತದಿದ್ದದು ಕಾಮಗಾರಿ ಬಗೆಟ್ ಪಿಂದೊಂಡೆರ ಮಾತಾ ಕಾಮಗಾರಿಯನ್ನು ಕಾಲುಗು ಸರಿಯಾದ ಎಡ್ಡೆ ಗುಣಮಟ್ಟಡು ಮುಗಿಪರ್ಯಾರು ಸೂಚನೆ ಕುರಿಯರ ರಕ್ಷಣೆ ಬೊಕ್ಕ ಎಡ್ಡೆ ವ್ಯವಸ್ಥೆ ನಿಘಂಟು ಮಲ್ತೊನ್ನಲೆ ಕೊಡು ತಿರ್ಗಸಲು ಸಂಕುಲ್ ಬೊಕ್ಕ ಪಟ್ಟಿದ ಮಾನದಂಡ ಸೇರಿನಂಚ ಮುಖ್ಯ ಮೂಲ ಸೌಕರ್ಯಲೇನ ಪಿಂದೊಂಡೆರ ಮೈಸೂರು ವಿಭಾಗಡು ನಡತೊಂದು ಪುನಃ ಕರೆಂಟ್ ಪಾಡುನ ಕಾಮಗಾರಿಲೆಂತುದು ತೆರೆಯೊಂಡೆರ ಮರಿಯಲೋಡು ರಕ್ಷಣೆದ ಒಟ್ಟುಗು ಎಡ್ಡೆ ರೀತಿದ ರೈಲು ಸಂಚಾರದ ದಿಟ್ಟಿಡು ಘಾಟಿ ವಿಭಾಗದ ಸುರಂಗ ಕಾಮಗಾರಿಲೆಗೆ ಸೇಸ ಮಹತ್ವ ಕೊರೊಂದುಂಡೊಂದು ಮುಕುಲ್ ಸರಣ್ ಮಾಥೂರು ತೆರಿಪಾಯಿರ ಮೈಸೂರು ವಿಭಾಗದ DRM ಮುದಿತ್ ಮಿತ್ತಲ್ ಗತಿಶಕ್ತಿ ಮುಖ್ಯ ಯೋಜನಾ ವ್ಯವಸ್ಥಾಪಕರ ಆನಂದ ಭಾರತಿ ಹಿರಿಯ ಅಧಿಕಾರುలు ಈ ಪುರ್ತಡಿತ್ತರ. ಕರೆಂಟ್ ಸಮಸ್ಯೆ ಉಂಡಾಯಿನ 24 ಗಂಟೆದ ಉಲೈ ಕ್ರಮದೆ ತೊಂಜಡ ಪಾಕ ಉಪದ್ರಲು ಎದುರಾಪುನೊಂದು ಒಡಿಪು ಶಾಸಕರ ಯಶಪಾಲ ಎ ಸುವರ್ಣ ಪಂತ್ಯರ ಒಡಿಪು ನಗರಸಭೆ ಕಾರ್ಯಾಲಯಡು ಮೆಸ್ಕಾಂ ಅಧಿಕಾರಿಗಳ ಸಭೆಟ್ಟು ಗುರ್ಕಾರ್ಮೆ ವಹಿಸಿದಾರು ಪಾತಿರಿಯರು. ಒಡಿಪು ವಿಧಾನಸಭಾ ಕ್ಷೇತ್ರ ಸುತ್ತದ ಕರೆಂಟ್ ಸಮಸ್ಯೆಗೆ ಸಂಬಂಧ ಒಡಿಪು ಶಾಸಕರ ಯಶಪಾಲ್ ಎ ಸುವರ್ಣ ಗುರ್ಕಾರ್ಮೆಡು ಒಡಿಪು ನಗರಸಭೆಯ ಕಾರ್ಯಾಲಯಡು ಮೆಸ್ಕಾಂ ಅಧಿಕಾರಿಗಳ ಸಭೆ ನಡಪಾಯಿರು. ಶಾಸಕರ ಯಶಪಾಲ್ ಎ ಸುವರ್ಣ ಪಾತಿಡ್ದು ಮರಿಯಲಡು ಒಡಿಪು ವಿಧಾನಸಭಾ ಕ್ಷೇತ್ರದ ಸುತ್ತುಡು ಪಾಕ ಭಾಗಲೆಡು ಕರೆಂಟ್ ಸಮಸ್ಯೆ ಆತಂಡ ಸಮಸ್ಯೆ ಉಂಡ 24 ಗಂಟೆದ ಉಲೈ ಕ್ರಮದೆ ತೊಂಜಡ ದಿಂಜ ಒಪ್ಪದ್ರ ಎದುರಾಪಣೊಂದು ಪಂಡೇರ ಮೆಸ್ಕಾಂ ಅಧೀಕ್ಷಕರ ದಿನೇಶ್ ಉಪಾಧ್ಯಾಯ ಪಾತಿಡ್ದು ಮರಿಯಲಡು ತುಂಬು ಏಪ್ರಿಲ್ 1 ಮರಕಡ್ಪುನ ಸೇರಿದು ಪಾಕ ರಿಪೇರಿ ಮಲ್ತದ ಏಪ್ರಿಲ್ ಹೆಚ್ಚಿಗೆ ಕೆಲಸಗೂ ಜನ ಕೊಡ್ತುಜೇರು. ಇತ ಮೇ ತಿಂಗಳು ಒಡಿಪು ವಿಭಾಗಗೂ 55 ಜನ ತತ್ಕಾಲದ ಗ್ಯಾಂಗ್ ಮ್ಯಾನ್ಲೆನ ದೀತಣಂದು ಪಂಡೇರ ಮೆಸ್ಕಾಂಡು 405 ಜೂನಿಯರ್ ಪವರ್ ಮ್ಯಾನ್ಲೆನ್ ದೀಪುನ ಕಾರ್ಯ ನಡ್ತೊಂದಿತ್ತದ 2 ತಿಂಗಳು ಉಡುಪು ಜಿಲ್ಲೆಗೆ ನೋದು ಪವರ್ ಮ್ಯಾನ್ಲೆನ್ ದೀಪುನ ಸಾಧ್ಯತೆ ಉಂಡು ಖಾಯಂ ಬೆಲೆಗೆ ಜನದೀಪನ ಸಂಬಂಧ ಮೇ 27-26 ಮುಟ ಉಡಿಪುಡು ಕೆಲಸಗೂ ಜನದೀಪನ ಕಾರ್ಯ ನಡ್ತದಿತ್ತದ ಮೆಸ್ಕಾಂಗೂ ಒಟ್ಟು 405 ಜನಕ್ಲೆಂದಿಯರ ಕ್ರಮದೆ ತೊಂದುಂಡು ಐಟ್ 100 ಜನನು ಉಡುಪು ಜಿಲ್ಲೆ ಕೊಪ್ಪುನ ಸಾಧ್ಯತೆ ಉಂಡೊಂದು ದಿನೇಶ್ ಉಪಾಧ್ಯಾಯರು ಪಂಡ್ಯರ. ಟೆಂಪ್ರರಿ ಗ್ಯಾಂಗ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈಗ ತಗೊಂಡಿದ್ದಾರೆ. ಮತ್ತೆ ವೆಹಿಕಲ್ ಸಂಬಂಧಪಟ್ಟಾಗ ವೆಹಿಕಲ್ ನಮ್ಮಲ್ಲಿ ಇದೆ, ಉಡುಪಿನಲ್ಲಿ ಇದೆ, ಸುರಕ್ಷಿತ ವೆಹಿಕಲ್ ಇದೆ, ಮಣಿಪಾಲದಲ್ಲಿ ಕೂಡ ಇದೆ. ಬಟ್ ಇನ್ನೊಂದು ಪರ್ಮನೆಂಟ್ ಸ್ಟಾಫ್ ಸಂಬಂಧಪಟ್ಟಾಗ ಈಗ ನೀವು ಮೊನ್ನೆ 27, 28, 29 3 ದಿವಸ ಲೈಫ್ ಲೈನ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ನಡೆದಿದೆ. ಅದನ್ನು ಅದನ್ನೀಗ ಅದಕ್ಕೆ ಕೂಡಲೇ ಆಗುದಿಲ್ಲ. ಈಗ ನೆಕ್ಸ್ಟ್ ಹೊಸ ವಿಟ್ಲದ ಸೈಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆದ 2025-26ನೇ ಸಾಲದ ಶೈಕ್ಷಣಿಕ ವರ್ಷ ಸುರುಮಲ್ಪನ ಕಾರ್ಯಕ್ರಮ ಬಕ ಹೊಸ ಮುಖ್ಯ ಮಾಸ್ಟರಾದ ಧರ್ಮಗುರು ಅಮಿತ್ ಪ್ರಕಾಶ್ ರಾಡ್ರಿಗಸ್ರನ್ನು ಎದುಕೊನ್ನ ಕಾರ್ಯಕ್ರಮ ಶಾಲೆದ ಸಭಾಂಗಣ ನಡೆತಂಡ. ವಿಟ್ಲದ ಸೈಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆದ 2025-26ನೇ ಸಾಲದ ಶೈಕ್ಷಣಿಕ ವರ್ಷ ಸುರುಮಲ್ಪನ ಕಾರ್ಯಕ್ರಮ ಬಕ ಹೊಸ ಮುಖ್ಯ ಮಾಸ್ಟರಾದ ದಿನ ಧರ್ಮಗುರು ಅಮಿತ್ ಪ್ರಕಾಶ್ ರೋಡ್ರಿಗಸ್ರನ್ನು ಎದುಕೊನ್ನ ಕಾರ್ಯಕ್ರಮ ಶಾಲೆದ ಸಭಾಂಗಣದ ಅಟ್ಟಣೆಯಾದಿತ್ತಂಡ. ಶಾಲೆದ ಜತೆ ಟೀಚರ್ ಸಂಧ್ಯಾ MD ಮಾತ್ರೆಯನ್ನು ಎದುಕೊಂಡಿರ ಶಾಲೆದ ಸಂಚಾಲಕರ ಧರ್ಮಗುರು ಐವನ್ ಮೈಕಲ್ ರಾಡ್ರಿಗಸ್ರನ್ನು ಗುರ್ಕಾರ್ಮೆಡ್ ನಡತಿನಲ್ಲಿ ಇಸಡ್ ಚರ್ಚ್ ಪಾಲನಾ ಸಮಿತಿದ ಒತ್ತು ಗುರ್ಕಾರ್ಯರು ವಿಜಯ ಪಾಯ್ಸ್, ಕಾರ್ಯಂತರ ಶ್ವೇತಾ ಪಾಯ್ಸ್, ಸಿಸ್ಟರ್ ಮರೀನಾ, ಆಡಳಿತ ಮಂಡಳಿ ಸದಸ್ಯರು ಥಾಮಸ್ ಮಸ್ಕರೇನಸ್, ಮನೋಹರ್ ಲ್ಯಾನ್ಸಿ ಪಾಲ್ಗೊಂಡಿರ. ಶೈಕ್ಷಣಿಕ ವರ್ಷಡು ಹೊಸತಾದ ಸೇರಿನ ಜೋಕ್ಲಿಗೂ ಪೂ ಕೊಡ್ತು ಎದ್ಕೊಂಡಿರ. ಶಾಲಾ ಸಂಚಾಲಕರು ಹೊಸ ಮುಖ್ಯ ಮಾಸ್ಟರಾದ ಪುನಃ ಧರ್ಮಗುರು ಅಮಿತ್ ಪ್ರಕಾಶ್ ರಾಡ್ರಿಗಸ್ರನ್ನು ಶಾಲೆಗೆ ಎದ್ಕೊಂಡಿರ.
ಮುಖ್ಯ ಮಾಸ್ಟರ್ ಅಮಿತ್ ಪ್ರಕಾಶ್ ಪಾತಿಡ್ದು ಹೊಸ ಯೋಜನೆ ಹೊಸ ಆಲೋಚನೆದ ಒಟ್ಟಿಗೆ ಶಾಲೆದ ಬುಲೆಚಲ್ಗೆ ಏಪಲ ಪುಣೆಪೆ ಮಾತಿರ್ನ ಸಾಯ ಸಾಕಾರ ಬೋಡೊಂದು ಪಂಡ್ಯರ 2025 10ನೇ ಕ್ಲಾಸ್ ಪರೀಕ್ಷೆಡು ಮಿತ್ತ ಮಟ್ಟದ ಶ್ರೇಣಿ ಪಡೆದು ಮಾರ್ಕ್ ದೆತ್ತದು ಶಾಲೆದ ಕೀರ್ತಿನ ಹೆಚ್ಚಮಂತಿನ ಜೋಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಗುರ್ಕಾರ್ಮೆ ವಹಿಸ್ತಿನ ಶಾಲೆದ ಸಂಚಾಲಕರ ಗುರ್ಕಾರ್ಮೆದ ಪಾತ್ರ ಪಂಡದ ಮಾತರೆಗ್ಲ ಎಡ್ಡೆಪ್ಪು ಬಯಕೆರ ಸಿಸ್ಟರ್ ಮೌನಿಕಾ ಕಾರ್ಯಕ್ರಮ ಸುಧಾರ್ತೆರ ಜೊತೆ ಟೀಚರ್ ಜಾನೆಟ್ ಸೊಲ್ಮೆ ಸಂದಾಯರ ಬರವು ಕ್ಷೇತ್ರಡು ಸಾಧನೆ ಮಲ್ತನೆ ಯಾವಂದು ಆಯ್ತ ಒಟ್ಟುಗು ಬದುಕಡು ಗೆಲ್ಮೆ ಪಡೆಯುವುದೊಂದು ಶಾಸಕರು ಉಮಾನಾಥ ಕೋಟ್ಯಾನ್ ಪಂತೆರ ಮೂಲ್ಕಿ ಸೀಮೆ ಅರಂತಳ್ಳು ನಡೆದಿನ ಸಾಧಕ ವಿದ್ಯಾರ್ಥಿಗಳಿಗೆ ಮರ್ಯಾದೆ ಬೊಕ್ಕ ಧರ್ಮದ ಬುಕ್ಕು ಪಟ್ಟಣ ಕಾರ್ಯಕ್ರಮಟ್ಟು ಆರು ಪಾತಿರಿಯರ ಮೂಲ್ಕಿ ಸೀಮೆ ಅರಮನೆತ ಧರ್ಮ ಚಾವಡಿಡು ಬರವು ಕಲ್ಪನಾ ಸಾಧಕರಿಗೆ ಮರ್ಯಾದೆ ಬೊಕ್ಕ ಧರ್ಮದ ಬೂಕು ಪಟ್ಟಣ ಕಾರ್ಯಕ್ರಮ ನಡೆತಂಡ ಮೂಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ ಸಿನಿಮಾ ನಟಿ ಮಂಡ್ಯ ರಮೇಶ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯರ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಮಲ್ಲಮೀನೆರಾದ ಪಾಲ್ದೊಂದು 10 ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡ 95% ಹೆಚ್ಚು ಮಾರ್ಕ್ ದೆತ್ತಿನ ಜೋಕ್ಲೆಗೆ ಮರ್ಯಾದೆ ಮಲ್ತೆರ ಶಾಸಕರು ಉಮಾನಾಥ ಕೋಟ್ಯಾನ್ ಪಾತ್ರಿಟ್ಟು ಬರವು ಕ್ಷೇತ್ರಡು ಸಾಧನೆ ಮಲ್ತಂಡ ಯಾವಂದು ಆಯ್ತ ಒಟ್ಟುಕು ಬದುಕಡ್ಲ ಗೆಲ್ಮೆ ಪಡೆವಡು ಮೂಲ್ಕಿ ಅರಮನೆ ಸಮಾಜಗೂ ಬೋಡಾಯಿ ನಡ್ಡೆ ಕೆಲಸ ಮಲ್ಪನ ಮೆಚ್ಚುಗೆ ದೈಚಾರ ಅಂದು ಪಂಡ್ಯರ ಕಟೀಲು ಹರಿನಾರಾಯಣ ದಾಸ ಹಸ್ರಣ್ಣ ಹಳೆಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರು ಕಾರ್ಯರು ವಸಂತ ಬೆರ್ನಾಡ್ ಡಾಕ್ಟರ್ ಕಾರ್ತಿಕ್ ರಾವ್ ಉದ್ಯಮಿ ಮರ್ಸಿ ವೀಣಾ ಡಿಸೋಜಾ ಈ ಪುರ್ತುಡಿತ್ತೆರ ಮೂಲ್ಕಿ ಸೀಮೆದ ದುಗ್ಗಣ್ಣ ಸಾವಂತರಸರು ಗುರುಕಾರ್ಮೆ ವಹಿಸ್ತಿತ್ತೆರ 125 ವರ್ಷಗಳ ಹಿಂದೆಯೇ ಆಸುಪಾಸಿನಲ್ಲಿ ಎಲ್ಲಿಯೂ ಶಾಲೆಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಈ ಜಾಗದಲ್ಲಿ ಶಾಲೆಯನ್ನು ಪ್ರಾರಂಭಿಸುವಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ನಮ್ಮ ಪೂರ್ವಜರಿಂದ ಇಂಥ ಒಂದು ವಿದ್ಯೆಗೆ ವಿಶೇಷವಾಗಿರತಕ್ಕಂತಹ ಒಂದು ಪ್ರೋತ್ಸಾಹವನ್ನು ನಾವು ಹಿಂದಿನಿಂದಲೂ ಮಾಡಿಸುವಂತ ನೀವು ವಿದ್ಯಾದಾನಕ್ಕೆ ಕೊಟ್ಟಂತ ಕೆಲಸ ಯಾವತ್ತೂ ಮರೆಯಲಿಕ್ಕಾಗುವುದು. ಕಲಿತ ವಿದ್ಯೆಯನ್ನು ಯಾರಿಗೂ ತಿಳ್ಕೊಳ್ಳಿಕ್ಕಾಗುವುದು. ನಾವು ಯಾರಿಗೊಂದು ಸಹಾಯ ಮಾಡಿದ್ರೆ ಅವ ಮರ್ತು ಬಿಡ್ತಾನೆ, ಅಲ್ಪ ಕಾಲದಲ್ಲಿ ಅದನ್ನು ಮರ್ತು ಬಿಡುವಂಥ ಕೆಲಸ. ಎಲ್ಲ ದಾನವನ್ನು ನಾನು ಮಾಡಿ ನೋಡಿದ್ದೇನೆ, ಯಾರು ನೆನಪಿಟ್ಟುಕೊಳ್ಳುವವರು ಬಹಳ ಕಷ್ಟ. ಆದರೆ ವಿದ್ಯಾದಾನವನ್ನು ಮಾಡಿದವರು ಅದನ್ನು ಅವರಿಂದ ಯಾರಿಗೂ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ವಿದ್ಯಾದಾನಕ್ಕೆ ಅರಸು ಕೊಡುವಂಥ ಪ್ರಾಮುಖ್ಯತೆಗೆ ನಾನು ಬಹಳ ಮನಪೂರ್ವಕವಾಗಿ ಇಷ್ಟ ಆಗಿ ಇನ್ನು ಮುಂದೆಯೂ ಇಂಥ ಸರ್ಕಾರಿಗಳಿಗೆ ಸಮಾಜದ ಎಲ್ಲ ಬಂಧುಗಳು ಕೈ ಜೋಡಿಸಿದ ಒಳ್ಳೆಯದು ಅನ್ನುವಂಥ ಅದನ್ನು ಹೇಳ್ತಾ, ಇಂಥ ಸರ್ಕಾರಿಗಳು ಈ ಧರ್ಮ ಚಳವಳಿಯಲ್ಲಿ ನಡೆಯುವಂಥ ಎಲ್ಲ ಸರ್ಕಾರಿಗಳು ಅವರಿಗೆ ಬೆಂಬಲವಾಗಿ ಎಲ್ಲರೂ ನಾವು ಇರುವ ಹಾಗೂ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಭಗವಂತನು ಅವರಿಗೆ ಶಕ್ತಿಯನ್ನು ನೀಡಿ ಅಂತ ಹೇಳ್ತಾರೆ. ಯಾವ ಕಾರಣ ಗೊತ್ತಿತ್ತು ಮುಂದೆ ದೇವಸ್ಥಾನದ ಬಗ್ಗೆ, ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ, ಅಪ್ಪನಾಡು ಬಗ್ಗೆ ಯಾಕೆ ಗೊತ್ತಿತ್ತು? ಉಡುಪಿಗೆ ರಂಗೇಶ್ವರಿಗೆ ಆಗಬೇಕಾಗಿ ಮಾಡಾಕಿ ಉಡುಪಿ ಮತ್ತು ಮಂಗಳೂರು ತುಂಬ ಜನಗಳಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ನನಗೆ ಒಂದು ವಿಚಿತ್ರವಾದ ವಿನಾಭಾವ ಸಂಬಂಧ ಇದೆ. 9 ವರ್ಷ ಬದುಕಿ ನನ್ನ ತಂದೆ, ಅವರು ರಿಸೆಕ್ಷನ್ ಡಿಪಾರ್ಟ್ಮೆಂಟ್ 9 ವರ್ಷ ಬದುಕಿ ನನ್ನ ತಂದೆ ಅವರ ಜೀವಮಾನದಲ್ಲಿ ತನ್ನ 20ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಕೆಲಸಕ್ಕೆ ಅಂತ ಜಾಯಿನ್ ಆಗಿದ್ದು ಮೂಲ್ಕಿ. ಹಾಗಾಗಿ ಒಂದು ಇಷ್ಟು ಸಂಬಂಧ ಅದೇ ದೇವಸ್ಥಾನದಾಗ ಆ ತಾಯಿ ಕರೆಸ್ಕೊಂಡು ಏನೋ ಬಂದೆ ನನಗೆ ಗೊತ್ತಿಲ್ಲ. ಕುಡ್ಲದ ಉರ್ವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ಅಂಗಾರ ಕ್ಷೇತ್ರದ ಅಭಿವೃದ್ಧಿಗಾದ ಶ್ರೀದೇವಿಗೆ ಪಂಚಾಮೃತ ಪೂರ್ವ ಸಾಮೂಹಿಕ ಬೊಂಡಾಭಿಷೇಕ ಬೊಕ್ಕ ಅಪ್ಪದ ಪೂಜೆ ನಡೆತಂಡ. ಕುಡ್ಲದ ಉರ್ವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ಅಂಗಾರ ಕ್ಷೇತ್ರಾಭಿವೃದ್ಧಿಗಾದ ಶ್ರೀದೇವಿಗೆ ಪಂಚಾಮೃತ ಪೂರ್ವ ಸಾಮೂಹಿಕ ಬೊಂಡಾಭಿಷೇಕ ಬೊಕ್ಕ ಅಪ್ಪದ ಪೂಜೆ ನಡಪಾಯಿರ. ಕ್ಷೇತ್ರದ ಆಡಳಿತ ಮುಕ್ತೇಸರರ ಲಕ್ಷ್ಮಣ ಮೀನ್ ಕೋಡಿಕಲ್, ಏಳುಪಟ್ನ ಮೊಗವೀರ ಮಹಾಸಭಾದ ಗುರುಕಾರ್ಯರ ಲೋಕೇಶ್, ಯಶವಂತ ಮೆಂಡನ್, ಆಡಳಿತ ಮಂಡಳಿ ಸದಸ್ಯರ ಮೊಗವೀರ ಸಂಯುಕ್ತ ಸಭಾದ ಮಾತಾ ಸದಸ್ಯರ ಭಕ್ತರು ಈ ಪೊರ್ತುಡಿತದ ಶ್ರೀ ಮಾರಿಯಮ್ಮನ ಎಂಬು ನಟ್ಕೊಂಡರ.
ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು ನಾಗನ ಸ್ಥಾಪನೆ ಲೆಕ್ಕೊಡು ಗುರುಬುಕ ಗಣಪತಿ ಪೂಜೆ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ 2 ದಿನ ನಡೆತೊಂದುಂಡು ಸುರೂತ ದಿನ ಕಾರ್ಯಕ್ರಮ ಅಂಗಾರೆ ನಡೆತಂಡು ಇಂಚಿಪ ಪ್ರತಿಷ್ಠಾಂಗ ಬ್ರಹ್ಮಕಲಶ ವರ್ಷದ ಜಾತ್ರೆ ಭಾರಿ ಸಂಭ್ರಮಡು ನಡೆದುದಿತ್ತಿನ ಬಂಟ್ವಾಳ ತಾಲೂಕು ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು 2 ದಿನ ನಾಗಸ್ಥಾಪನೆದ ಕಾರ್ಯಕ್ರಮ ನಡೆತಂಡು ಸುರುತ ದಿನ ಅಂಗಾರೆ ಕಾಂಡ ಪ್ರಾರ್ಥನೆ ಸಂಕಲ್ಪ ಗುರುಬುಗ ಗಣಪತಿ ಪೂಜೆ ಪುಣ್ಯವಾಚನ ಮಾತೃಕ ದೇವನಂದಿ ನವಗ್ರಹ ಬುಗ ಪ್ರಧಾನ ಕಲಶ ಸ್ಥಾಪನೆ ಮಹಾಮಂಗಳಾರತಿ ಪತ್ತದ ಭಕ್ತರಿಗೆ ಪ್ರಸಾದ ಕೊರಿಯರ ಬಯ್ಯಗ ಮಂಡಲ ಪೂಜೆ ಸೇರಿದ ಗುರು ಗಣಪತಿ ಪೂಜೆ ನಂದಿ ಪೂಜೆ ನವಗ್ರಹ ಪೂಜೆ ತತ್ವ ಕಲಾ ಶಾಂತಿ ಶಕ್ತಿ ಕಲಸೊಲೆನ ಪ್ರಾಣ ಪ್ರತಿಷ್ಠೆ ಬೊಕ ಧ್ಯಾನ ವಾಹನ ಬೇತೆ ಬೇತೆ ಪೂಜೆ ಧಾರ್ಮಿಕ ಕಾರ್ಯಲು ರಾತ್ರಿ ಭಜನೆ ಸೇವೆ ದೀಪ ನಮಸ್ಕಾರ ಮಂಗಳಾರತಿ ಅಕೇರಿಗೆ ಬಿಂಬಗ್ರಹಣ ಶಿಲ್ಪಿ ಪೂಜೆ ಬಿಂಬ ಸುದ್ದ ಬೊಕ ಅಧಿವಾಸ ಪೂಜೆ ನಡೆತಂಡು ಊರು ಪರ ಊರ್ಲೆನ ಭಕ್ತರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿದ ಸಂಚಾಲಕರು ಟ್ರಸ್ಟಿಲು ವಹಿವಾಟ್ ದಕ್ಲು ಮ್ಯಾನೇಜರ್ ಪಾಲ್ಗೊಂಡರು. अनंतेश्वरा नमस्कार माझा तुझे गीत गातो तुझी हीच पूजा तुझे गीत गातो तुझी हीच पूजा अनंतेश्वरा नमस्कार माझा अनंतेश्वरा नमस्कार. ओम अंगदाय नमः ओम अम पूर्णमः ओम हम कपिलाय कलाम ओम लृम पराय कलाशक्त्यै नमः तंद्रे कलाशक्त्यै नमः ओम यम दिव्य हव्य माता तान धामाने विप्रह देवाय द्यजन्तन्नवानाबाद्नन् पुरोषं पशों सपरिवार श्री नवनागदेवताभ्यो नमः. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ಅಡ್ಯಾರ್ ಗಾರ್ಡನ್ ನಡಪಾಯಿನ ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮಡು ಸಂಘಟಕರ ಟ್ರಸ್ಟ್ದ ಪದಾಧಿಕಾರುಲು ಸೇರಿದ ಶ್ರೀದೇವಿ ಮಹಾತ್ಮೆ ಆಟಗೊಬ್ಬುದು ಅವು ಭಾರಿ ಸುದ್ದಿ ಆತಂಡ. ಸತೀಶ್ ಶೆಟ್ಟಿ ಪಟ್ಲ ಬ್ರಹ್ಮ ವಿಷ್ಣು ಮಹೇಶ್ವರರೆಡ್ ವಿಷ್ಣುದೇವರ್ನ ವೇಷ ಪಾಡ್ದಿತ್ತೆರ. ಯಕ್ಷಗಾನ ರಂಗೋಡು ಶ್ರೀದೇವಿ ಮಹಾತ್ಮೆ ಆಟ ಭಾರಿ ರೈಸೊಂದಿತ್ತದ. ದೇವಿ ಮಹಾತ್ಮೆ ಪ್ರಸಂಗನು ಆಟದ ಮೇಳದಕ್ಲೆ ಹೆಚ್ಚಾದ ಗೊಬ್ಬುವೇರ. ಅಪರೂಪಗೊರ ಮೇಳ ಇಜ್ಜಂದೆ ಕಲಾವಿದರೇ ಒಟ್ಟು ಸೇರಿದ ಗೊಬ್ಬುನು ಉಂಡು. ಆಂಡ ಈ ಸರ್ತಿ ಒಂಜಿ ಸೇಸಾದ ದೇವಿ ಮಹಾತ್ಮೆ ಆಟ ಮೂಡ್ದು ಬೈದಂಡ.
ಕುಡ್ಲದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಅಡ್ಯಾರ್ದ ಅಡ್ಯಾರ್ ಗಾರ್ಡನ್ ನಡಪೈನ ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮ ರಡ್ಡು ಸರತ 25 ಕಾರ್ಯಕ್ರಮದ ಸಂಘಟಕರು ಟ್ರಸ್ಟ್ದ ಪದಾಧಿಕಾರಿಗಳು ಬೊಕ ಕಲಾವಿದರು ಸೇರಿದು ಶ್ರೀದೇವಿ ಮಹಾತ್ಮೆ ಪ್ರಸಂಗನು ಗೊಬ್ಬುದೇರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ತಾಪಕರು ಸತೀಶ್ ಶೆಟ್ಟಿ ಪಟ್ಲ ಸೇರಿದ 5 ಜನ ಪದಾಧಿಕಾರಿಗಳು ಈ ಪ್ರಸಂಗಡು ವೇಷ ಪಾಡ್ದು ಗುಮನ ಒಯ್ತಿದ್ದೇರು. ಆದಿಮಯ್ಯಾದ ಶಿಲ್ಪಾ ಸುದೇಶ್ ರೈ, ಸುರೂತ ಬ್ರಹ್ಮ್ಯಾದ ಪ್ರೊಫೆಸರ್ ML ಸಾಮಗ, ವಿಷ್ಣುವಾದ ಮನುರಾವ್, ಈಶ್ವರ್ಯಾದ ಉದಯ ಕೆರೆಕಟ್ಟೆ, ಬೊಕ್ಕದ ಬ್ರಹ್ಮ್ಯಾದ ಸುದೇಶ್ ರೈ, ವಿಷ್ಣುವಾದ ಸತೀಶ್ ಶೆಟ್ಟಿ ಪಟ್ಲ, ಮಹೇಶ್ವರ್ಯಾದ ಶಶಿಧರ ಶೆಟ್ಟಿ ಬರೋಡ, ಮಾಲಿನಿಯಾದ ವೃಂದಾ ಕೊನ್ನಾರ್, ಸುಪಾರ್ಶಕ ಆದ ಅಶೋಕ್ ಪಕ್ಕಳ, ದ್ವಿತೀಯಾದ ಪೂರ್ಣೇಶ್ ಆಚಾರ್ಯ, ವಿದ್ಯುನ್ಮಾಲಿಯಾದ ರಾಹುಲ್ ಶೆಟ್ಟಿ ಕುಡ್ಲ, ಪುರೋಹಿತರಾದ ರವಿಚಂದ್ರ ಶೆಟ್ಟಿ ಅಶೋಕನಗರ, ದಿಬ್ಬನದಕ್ಲಾದ ಸಂತೋಷ್ ರೈ ಬೊಕ ರಾಜೇಂದ್ರ ಪ್ರಸಾದ್ ಎಕ್ಕಾರ್, ಯಕ್ಷೆ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಆಳಿಕೆ, ಮಾಲಿನಿ ದೂತೆ ಪ್ರದೀಪ್ ಆಳ್ವ ಕದ್ರ, ಮೈಸಾಸುರೆ ಅದು ಒಟ್ಟು 4 ಜಯಶೀಲ ಅಡ್ಯಂತಯ್ಯ, ಸಂಜಯ್ ಕುಮಾರ್ ರಾವ್, ಕರ್ನೂರು ಮೋಹನ್ ರೈ ಬೊಕ ಕದ್ರಾ ನವನೀತ ಶೆಟ್ಟಿ ವೇಷ ಪಾಡ್ದಿರು. ಶಂಕಾಸುರೆ ಡಾಕ್ಟರ್ ಪದ್ಮನಾಭ ಕಾಮತ್, ಬಿಡಲಾಸುರೆ ಸುಧಾಕರ ಪುಂಜ, ದುರ್ಗಾಸುರೆ ಲೋಕೇಶ್ ಪೊಳಲಿ, ಚಿಕ್ಸುರಾಸುರೆ ನವೀನ್ ಇನ್ನ, ದೇವೇಂದ್ರೆ ಪೂವಪ್ಪ ಶೆಟ್ಟಿ ಅಳಿಕೆ, ದೇವಿ ನಿರ್ಮಿತ ಸತೀಶ್ ಶೆಟ್ಟಿ ಬೊಕ ಆರತಿ ಆಳ್ವ, ಸಿಂಹ ಅದುಕೋಟಿ, ದೇವತೆಲು ರಿದಾನ್ ಶೆಟ್ಟಿ, ರಿತ್ವಿಕಾ ಶೆಟ್ಟಿ, ಸಾನ್ವಿ ಶೆಟ್ಟಿ ಬೊಕ ಮನ್ವಿತಾ ಶೆಟ್ಟಿ ತಾರೆಮಾರ್ ಬೊಕ ಡಾಕ್ಟರ್ ಜಯಶಂಕರ್ ಮಾರ್ಲಾ, ಹೇಮಂತ್ ರೈ, ನಿತ್ಯಾನಂದ ಶೆಟ್ಟಿ ಬೊಕ ಸಾಯಿಲ್ ರೈ ವೇಷ ಪಾಡ್ದು ಪ್ರಸಂಗನು ರೈಸದು ಕೊಡ್ತೀರ. ಇರುವರು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ಅದೇ ಮಹಿಷಾಸುರನ ವಧೆಗಾಗಿ ದೇವೇಂದ್ರಾದಿ ಸುಮನಸರನ್ನು ಒಳಗೂಡಿಕೊಂಡು ಇತ್ತ ಕಡೆ ಬರಬೇಕಿದ್ರೆ ಕಾರಣವೇನಯ್ಯ? ಮಹಿಷಾಸುರನ ಉಪರಲೆ ಹೆಚ್ಚಾಗಿ ತಾವು ಸಮಯ ಒದಗಿ ಬಂದಿದೆ. ನಮ್ಮೆಲ್ಲರ ಶಕ್ತಿಯನ್ನು, ನನ್ನೊಳಗಿರುವ ಅಂತಃಸತ್ವವನ್ನು ನನ್ನ ಶಕ್ತಿಯನ್ನು ನಾವೆಲ್ಲ ದೇವತೆಗಳು ಒಂದುಗೂಡಿಕೊಂಡು ನಮ್ಮೊಳಗಿನ ಅಂತಃಸತ್ವವನ್ನು ಮಹಿಷನ ವಧೆಗಾಗಿ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.